ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ, ನಿಮ್ಮ ಆರೋಗ್ಯಕ್ಕೊಂದು ಕೈಪಿಡಿ. ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ, ರಿಜಿಸ್ಟರ್ಡ್, ಮಂಗಳೂರು ಇವರ ಈ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರು ವಾರಕ್ಕೊಂದು ಆರೋಗ್ಯದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ನಡೆಸಿಕೊಡಲು ಬರ್ತಾ ಇದ್ದಾರೆ. ಈಗ ನಾವು ಮಾರ್ಚ್ 6 ತಾರೀಕು ವಿಶ್ವ ಮತ್ತು ರಾಷ್ಟ್ರೀಯ ದಂತ ವೈದ್ಯರ ದಿನವಾಗಿ ಇದನ್ನು ಆಚರಿಸ್ತಾ ಇದ್ದೇವೆ. ಈ ರಾಷ್ಟ್ರೀಯ ದಂತ ವೈದ್ಯರ ದಿನ, ದಂತ ವೈದ್ಯರು ಗೊತ್ತು ನಮಗೆ, ಆದರೆ ದಂತ ವೈದ್ಯರ ದಿನ ಅಂದರೆ ಏನು, ಯಾವಾಗ ಆಚರಣೆ ಆಯಿತು ಎನ್ನುವ ವಿಷಯದ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ಕೊಡಲಿಕ್ಕಿದ್ದಾರೆ. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮಸ್ಕಾರ ಡಾಕ್ಟ್ರೇ, ರಾಷ್ಟ್ರೀಯ ದಂತ ವೈದ್ಯರ ದಿನ, ನೀವೊಬ್ಬರು ದಂತ ವೈದ್ಯರಾಗಿ ಕಳೆದ 20 ವರ್ಷಗಳಿಂದ ಹೆಚ್ಚು ಕಾಲ ಸೇವೆ ಸಲ್ಲಿಸ್ತಾ ಇದ್ದೀರಿ. ಅದರ ಜೊತೆಗೆ ದಂತ ವೈದ್ಯಕೀಯದ ಜೊತೆಗೆ ಬೇರೆ ಬೇರೆ ರೀತಿಯ ವೈದ್ಯಕೀಯ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ. ಈ ದಂತ ವೈದ್ಯಕೀಯ ದಿನ ಅಂದರೆ ಯಾವಾಗ ಆರಂಭ ಆಯಿತು? ನೋಡಿ, ಇದೊಂದು ಜನರಲಿ ದಂತ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ದಂತ ವೈದ್ಯರ ದಿನ ಮತ್ತು ವಿಶ್ವ ದಂತ ವೈದ್ಯರ ದಿನ ಅಂಥೇಳಿ ಮಾರ್ಚ್ 6ರಂದು ನಾವು ಎಲ್ಲ ಕಡೆ, ವಿಶ್ವದೆಲ್ಲೆಡೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಸಹ ನಾವು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ಯಾಕೆ ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲೆಲ್ಲ ದಂತ ವೈದ್ಯರು ಅಂತ ಹೇಳಿದರೆ ಬಹಳ ವಿರಳವಾಗಿದ್ದರು. ನೋವು ಬಂದಾಗ ಮಾತ್ರ ದಂತ ವೈದ್ಯರ ಬಳಿ ಹೋಗುವಂಥದ್ದು, ಮತ್ತು ಹೆಚ್ಚಿನ ಎಲ್ಲ ರೋಗಗಳಿಗೆ ಕೊನೆಯ ಘಟ್ಟದಲ್ಲಿ ಅನಿವಾರ್ಯವಾದಾಗ ಮಾತ್ರ ಹಲ್ಲು ಕೀಳಿಸಲಿಕ್ಕೆ ಮಾತ್ರ ಹೋಗ್ತಾ ಇದ್ದರು. ಸೊ ಇಂತಹ ನಿಟ್ಟಿನಲ್ಲಿ ಜನರಿಗೆ ದಂತ ಸಂಬಂಧಿ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹೆಚ್ಚಿನ ಎಲ್ಲ ದಂತ ಸಂಬಂಧಿ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇರೋದರಿಂದ ಜನರಲ್ಲಿ ವಿಶೇಷವಾದಂಥ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಮಾರ್ಚ್ 6ರಂದು ನಾವೆಲ್ಲ ರಾಷ್ಟ್ರದಾದ್ಯಂತ ದಂತ ವೈದ್ಯರ ದಿನ ಅಂಥೇಳಿ ಆಚರಿಸ್ತೇವೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತ ದೇಶದಲ್ಲಿ ಫಾದರ್ ಆಫ್ ಡೆಂಟಿಸ್ಟ್ ಅಂದರೆ ರಫಿಯುದ್ದೀನ್ ಅಹಮದ್ ಅಂಥೇಳಿ ಭಾರತ ದೇಶ ಕಂಡಂತಹ ಒಬ್ಬ ಅತ್ಯಂತ ಶ್ರೇಷ್ಠ ದಂತವೈದ್ಯರು, ರಾಜಕಾರಣಿ ಹಾಗೂ ಬಂಗಾಳದ ಆರೋಗ್ಯ ಮಂತ್ರಿಯಾಗಿಯೂ ಕೆಲಸ ಮಾಡಿದರು. ಬಹಳ ಒಂದು ದಂತವೈದ್ಯಕೀಯ ಕ್ಷೇತ್ರದಲ್ಲಿ ಫಸ್ಟ್ ಅಹಮದ್ ಡೆಂಟಲ್ ಕಾಲೇಜ್ ಅಂತೇಳಿ ನಮ್ಮ ಭಾರತ ದೇಶದಲ್ಲಿ ಆರಂಭ ಮಾಡಿದರು. ಅಂತಹ ಒಬ್ಬರು ಮಹಾನ್ ಚೇತನ, ಅವರ ನೆನಪಿಗಾಗಿ ಸಹ ಡಿಸೆಂಬರ್ 24ರಂದು ನಾವು ದಂತ ವೈದ್ಯರ ದಿನ ಅಂತ ಆಚರಿಸ್ತೇವೆ, ಅವರು ಹುಟ್ಟಿದ ದಿನ. ಅದೇ ರೀತಿ ಮಾರ್ಚ್ 6ರಂದು ಸಹ ನಾವು ರಾಷ್ಟ್ರೀಯ ದಂತ ವೈದ್ಯರ ದಿನ ಅಂತೇಳಿ ಆಚರಿಸಿ ದಂತ ಸಂಬಂಧಿ ರೋಗಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ, ಅರಿವು ಮೂಡಿಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ದಂತ ವೈದ್ಯಕೀಯ ಭಾರತ ದೇಶದಲ್ಲಿ ರಫಿಯುದ್ದೀನ್ ಅಹಮದ್ ಅವರು ದಂತ ವೈದ್ಯಕೀಯ ಫಾದರ್ ಆಫ್ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ, ಪಿತಾಮಹ ಅಂತ ಹೇಳ್ತೇವೆ. ಅದೇ ರೀತಿ ಫಾದರ್ ಆಫ್ ಮಾಡರ್ನ್ ಡೆಂಟಿಸ್ಟ್ರಿ ಅಂತ ಹೇಳಿದರೆ ಫಿಯರಿ ಫೌಚಾರ್ಡ್ ಅಂತ ಹೇಳಿ ಫ್ರೆಂಚಿನ ಒಬ್ಬರು ಫಿಸಿಷಿಯನ್, ಅವರು ದಂತ ವೈದ್ಯಕೀಯ ಕ್ಷೇತ್ರದ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದಂತಹ ಮಹಾನ್ ಚೇತನ. ಸೊ ಅವ್ರನ್ನ ಫಾದರ್ ಆಫ್ ಮಾಡರ್ನ್ ಡೆಂಟಿಸ್ಟ್ರಿ ಅಂತೇಳಿ ನಾವು ಹೇಳ್ತೇವೆ. ಅದೇ ರೀತಿ ಜಿ ವಿ ಬ್ಲ್ಯಾಕನ್ನು ಫಾದರ್ ಆಫ್ ಡೆಂಟಿಸ್ಟ್ರಿ ಅಂತ ಹೇಳ್ತೇವೆ. ನಮ್ಮ ಜಿ ವಿ ಬ್ಲ್ಯಾಕ್ ಅಂತ ಹೇಳಿದರೆ ಎಲ್ಲ ದಂತ ವೈದ್ಯಕೀಯ ಕ್ಷೇತ್ರಕ್ಕೆ ಫಾದರ್ ಅಂತ, ಪಿತಾಮಹ ಅಂತ ನಾವು ಹೇಳೋದು. ಒಟ್ಟಿನಲ್ಲಿ ಈ ಆಚರಣೆಯ ಉದ್ದೇಶ ಏನಂತ ಹೇಳಿದರೆ, ಜನರಿಗೆ ದಂತವೈದ್ಯಕೀಯ ದಂತ ರೋಗಗಳ ಬಗ್ಗೆ, ದಂತಕ್ಷಯ ಇರ್ಬೋದು, ದಂತ ಅತಿ ಸಂವೇದನೆ ಇರ್ಬೋದು, ಅಥವಾ ಬಾಯಲ್ಲಿ ಕಂಡುಬರುವ ಹಲವಾರು ರೋಗಗಳಿರ್ಬೋದು, ಹೆಚ್ಚಿನ ಎಲ್ಲ ರೋಗಗಳನ್ನು ಗುರುತಿಸಲಿಕ್ಕೆ ಸಾಧ್ಯ, ಅದನ್ನು ಗುರುತಿಸಿ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳೋ ಒಂದು ಮಾಹಿತಿಯನ್ನು, ಮತ್ತು ಯಾವ್ಯಾವ ರೋಗಗಳಿಗೆ ಯಾವ್ಯಾವ ರೀತಿ ನಾವು ಚಿಕಿತ್ಸೆ ನೀಡ್ಬೋದು, ಈ ಎಲ್ಲ ವಿಚಾರಗಳನ್ನು ಜನರ ಮುಂದೆ ಇಡಲಿಕ್ಕೆ, ಬರೀ ನೋವು ಬಂದಾಗ ಮಾತ್ರ ದಂತ ವೈದ್ಯರ ಬಳಿ ಹೋಗುವುದಲ್ಲ, ಬೇರೆ ಯಾವಾಗೆಲ್ಲ ನೀವು ದಂತ ವೈದ್ಯರ ಬಳಿ ಹೋಗಬೇಕು, ಯಾಕೆ ಹೋಗಬೇಕು, ಹೋಗೋದ್ರಿಂದ ಏನು ಪ್ರಯೋಜನ ಇದೆ, ಇದನ್ನೆಲ್ಲ ನಾವು ಜನರಿಗೆ ಮನದಟ್ಟು ಮಾಡಿಕೊಳ್ಳುವ ಉದ್ದೇಶದಿಂದ ಈ ರಾಷ್ಟ್ರೀಯ ದಂತ ವೈದ್ಯರ ದಿನ ಅಂಥೇಳಿ ಮಾರ್ಚ್ 6ರಂದು ರಾಜ್ಯದಾದ್ಯಂತ, ಜಿಲ್ಲೆಯಾದ್ಯಂತ, ರಾಷ್ಟ್ರದಾದ್ಯಂತ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಡ್ತೇವೆ. ಆ ಮೂಲಕ ಜನರಲ್ಲಿ ವಿಶೇಷವಾದಂತಹ ಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು. ಸಾಧಾರಣವಾಗಿ ದಂತ ನೋವು ಅಂತ ಹೇಳಿದರೆ ಹಲ್ಲು ನೋವು ಬಂದಾಗ ಮಾತ್ರ ಡಾಕ್ಟರ್ಗಳ ನೆನಪು ಬರುವುದು, ಅದು ರೋಗ ಅಂತ ಯಾರೂ ಪರಿಗಣಿಸುವುದೇ ಇಲ್ಲ. ಏನಾಗಿದೆ ಅಂದರೆ, ಹಿಂದಿನ ಕಾಲದಲ್ಲಿ ದಂತ ವೈದ್ಯರ ಸಂಖ್ಯೆ ವಿರಳವಾಗಿತ್ತು, ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸೌಲಭ್ಯಗಳು ಇರಲಿಲ್ಲ. ನಗರ ಪ್ರದೇಶಗಳಲ್ಲಿ ಮಾತ್ರ ಈ ದಂತ ರೋಗಗಳ ಸೌಲಭ್ಯ ಇತ್ತು. ಎಲ್ಲರಿಗೂ ಸುಲಭವಾಗಿ ದಕ್ಕುತ್ತಾ ಇರಲಿಲ್ಲ ಈ ಸೌಲಭ್ಯ. ಹೆಚ್ಚಿನ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಇತರ ವೈದ್ಯರೇ ಈ ಹಲ್ಲು ನೋವಿಗೆ ಔಷಧಿ ಕೊಡ್ತಾಯಿದ್ರು. ಯಾವಾಗ ಹಲ್ಲು ನೋವು ಬರ್ತದೋ ಆವಾಗ ವೈದ್ಯರ ಬಳಿ ಹೋಗಿ ಅವರೊಂದಷ್ಟು ಮಾತ್ರೆ ಕೊಡುವಂಥದ್ದು,
ನೋವು ಕಡಿಮೆ ನೋವು ಶಮನ ಮಾಡಿಕೊಳ್ಳೋದು, ಅಲ್ಲಿಗೆ ದಂತವೈದ್ಯಕೀಯ ಕ್ಷೇತ್ರದ ಮುಗಿದು ಹೋಗ್ತಿತ್ತು. ಯಾರ ಹತ್ರ ಆವಾಗ ನಗರ ಹೆಚ್ಚು ಒಂದು ಹಲ್ಲು ತೆಗೆಯುವುದು ಅಲ್ಲಿಗೆ ಮುಗಿಯಿತು. ಹೌದು, ಅದು ಗ್ರಾಮೀಣ ಪ್ರದೇಶಗಳಲ್ಲಿ ಇರಲಿಲ್ಲ. ಈಗ ನಗರ ಪ್ರದೇಶಗಳಲ್ಲಿ ಮಾತ್ರ ಇತ್ತು. ಹಲ್ಲು ನೋವು ಬಂದಾಗ ಹಲ್ಲನ್ನು ಕೀಳಿಸಿಕೊಳ್ಳಬೇಕು. ಹಲ್ಲು ನೋವು ಅಂದರೆ ಒಂದು ದಂತವೈದ್ಯರು ಅಂದರೆ ಆಗಿನ ಕಾಲದಲ್ಲಿ ಒಂದು ರೀತಿಯ ವಿಲನ್ ಅಂತ ಹೇಳೋ ಒಂದು ಪ್ರಶ್ನೆ ಇತ್ತು. ಯಾಕೆ ಅಂತ ಹೇಳಿದರೆ, ಕುಳಿದ ಡಾಕ್ಟ್ರು ಅಂತ ಹೇಳಿದರೆ ಒಂದು ಮಕ್ಕಳು ಅಳುವಾಗಲೂ ನಿನ್ನನ್ನು ಕುಳಿದ ಡಾಕ್ಟರ್ ನಡೀಲಿ ತಂಬಪ್ಪೆ ಅಂತೇಳಿ, ಆ ರೀತಿ ದಂತವೈದ್ಯರನ್ನು ಒಂದು ವಿಲನ್ ರೀತಿಯಲ್ಲಿ ದಂತವೈದ್ಯರು ಅಂದರೆ, ಮತ್ತು ಹಲ್ಲು ನೋವಿನ ಬಗ್ಗೆಯೂ ಜನರಲ್ಲಿ ಬಹಳಷ್ಟು ಒಂದು ಅಪನಂಬಿಕೆಗಳು, ತಪ್ಪು ಕಲ್ಪನೆಗಳು ಇದೆ. ಹಲ್ಲು ನೋವು ಬಂದಾಗ ಭಾಳಷ್ಟು ನೋವು ಇರ್ತದೆ. ಯಾಕೆಂದರೆ ಅದೊಂದು ಗಟ್ಟಿಯಾದ ಸ್ಟ್ರಕ್ಚರ್ ಹಲ್ಲು, ಅದರ ಒಳಗೆ ನೋವಾದಾಗ ಅಸಾಧ್ಯವಾದಂಥ ಭಯಂಕರವಾದ ನೋವು ಇರ್ತದೆ. ಸೊ ಸಾಮಾನ್ಯವಾಗಿ ಆಡು ಮಾತಿನಲ್ಲಿ ಹೇಳೋದಾದರೆ ಹೆರಿಗೆ ನೋವಿಗೆ ನಂಬರ್ 1 ಸ್ಥಾನ ಇದೆಯಂತೆ, ನಂಬರ್ 2 ನೋವು ಹಲ್ಲು ನೋವು ಅಂತೇಳಿ. ಹಲ್ಲು ನೋವನ್ನು ನಾವು ಹೆರಿಗೆ ನೋವು ಮತ್ತು ಹಲ್ಲು ನೋವನ್ನು ಅನುಭವಿಸಿದವನಿಗೇ ಗೊತ್ತು ಅಂತೇಳಿ ಒಂದು ಮಾತು ಸಹ ಹಿರಿಯರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ದಂತವೈದ್ಯರು ಅಂದರೆ ಹಲ್ಲು ಕೀಳಲಿಕ್ಕೆ ಇರುವವರು ಅಂತ ಹೇಳೋ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಬಹಳಷ್ಟು ಬದಲಾವಣೆಗಳಾಗಿದೆ, ಕ್ರಾಂತಿಕಾರಕ ಬದಲಾವಣೆಗಳಾಗಿದೆ. ಹೊಸ ರೀತಿಯ ಸಲಕರಣೆಗಳು ಬಂದಿದೆ. ವೈಜ್ಞಾನಿಕ ಕ್ಷೇತ್ರದಲ್ಲಿ, ತಂತ್ರಜ್ಞಾನದಲ್ಲಿ ಸಾಕಷ್ಟು ಕ್ರಾಂತಿಯಾಗಿದೆ. ಸಾಕಷ್ಟು ದಂತವೈದ್ಯರು ನಗರ ಪ್ರದೇಶಗಳಲ್ಲೂ ಇದ್ದಾರೆ, ಗ್ರಾಮೀಣ ಪ್ರದೇಶಗಳಲ್ಲೂ ಇದ್ದಾರೆ. ಜನರಿಗೆ ಎಲ್ಲ ದಂತ ಸಂಬಂಧಿ ರೋಗಗಳಿಗೆ ಲೇಸರ್ ಚಿಕಿತ್ಸೆಯಿಂದ ಹಿಡಿದು ಎಲ್ಲ ರೀತಿಯ ಚಿಕಿತ್ಸೆಗಳು ಬಹಳಷ್ಟು ಕಡಿಮೆ ದರದಲ್ಲಿ ಈಗ ಚಿಕಿತ್ಸೆಯೂ ಲಭ್ಯವಾಗುವ ಒಂದು ಹಂತದಲ್ಲಿ ನಾವು ಒಂದು ಪರಿವರ್ತನೆಯ ಕಾಲದಲ್ಲಿ ಇದ್ದೇವೆ. ಹಿಂದಿನ ಕಾಲದಲ್ಲೆಲ್ಲ ದಂತವೈದ್ಯಕೀಯ ಕ್ಷೇತ್ರ ಬರೀ ನೋವು ಶಮನ ಮಾಡಲಿಕ್ಕೆ ಇರುವಂಥದ್ದು. ಈಗ ಹಾಗಲ್ಲ, ಈಗ ಸೌಂದರ್ಯವರ್ಧಕ ಚಿಕಿತ್ಸೆಯಾಗಿ ಬದಲಾಗಿದೆ. ಸೌಂದರ್ಯವರ್ಧಕ ಅಂತ ಹೇಳಿದರೆ ಮನುಷ್ಯನ ಮುಖದ ಅಂದವನ್ನು ಹೆಚ್ಚಿಸುವಂತಹ ಹೆಚ್ಚಿನ ಎಲ್ಲ ದಂತವೈದ್ಯರು, ನಗುವನ್ನು ಸ್ಮೈಲ್ ಡಿಸೈನರ್ಸ್ ಅಂತ ಹೇಳ್ತಾರೆ. ಈಗೆಲ್ಲ ದಂತ ಚಿಕಿತ್ಸಾಲಯವನ್ನು ನಾವು ಹಲ್ಲಿನ ಆಸ್ಪತ್ರೆ, ಹಿಂದೆಲ್ಲ ಹಲ್ಲಿನ ಆಸ್ಪತ್ರೆ, ಹಲ್ಲಿನ ದವಾಖಾನೆ ಅಂತ ಹೇಳ್ತಾ ಇದ್ರು. ಈಗ ಹಾಗೆಲ್ಲ ಡೆಂಟಲ್ ಸ್ಪಾ, ಡೆಂಟಲ್ ಸಲೂನ್ ಅಂದರೆ ಹಲ್ಲಿನ ಆರೋಗ್ಯವನ್ನು, ಹಲ್ಲಿನ ಚಂದವನ್ನು, ಅಂದವನ್ನು ಹೆಚ್ಚಿಸಿ ಮುಖದ ಅಂದವನ್ನು ಹೆಚ್ಚಿಸುವಂತಹ ಇದೊಂದು ರೀತಿಯ ಕಾಸ್ಮೆಟಿಕ್ ಡೆಂಟಿಸ್ಟ್ರಿ ಅಂತ ನಾವು ಹೇಳ್ತೇವೆ. ಸೌಂದರ್ಯವರ್ಧಕ ಒಂದು ಚಿಕಿತ್ಸೆಯಾಗಿ ಮಾರ್ಪಾಡಾಗಿದೆ. ನೋವು ಶಮನ ಅಂತೂ ಖಂಡಿತವಾಗಿ ಮಾಡ್ತೇವೆ, ಅದರ ಜೊತೆಗೆ ಮುಖದ ಅಂದವನ್ನು ಹೆಚ್ಚಿಸಿ ಮನುಷ್ಯನ ಏನು ಪರ್ಸನಾಲಿಟಿ ಏನಿದೆ ಅವನ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ಅವರು ಸಮಾಜದಲ್ಲಿ ಒಂದು ರೀತಿಯ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟಿಗೂ ಸಹ ನಾವು ಪೂರಕವಾದಂಥ ಒಂದು ವಾತಾವರಣವನ್ನು ಕಲ್ಪಿಸ್ತೇವೆ. ಈ ರೀತಿಯ ಒಂದು ಬದಲಾವಣೆ ಹಂತದಲ್ಲಿರುವಾಗ ಏನೇನು ಚಿಕಿತ್ಸೆಗಳು ಲಭ್ಯವಿದೆ, ಯಾವ್ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನ ಮುಖದ ಅಂದವನ್ನು, ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿ ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಲಿಕ್ಕಾಗುತ್ತದೆ, ಎಲ್ಲವನ್ನು ನಾವು ಜನರ ಮುಂದೆ ಇಡಲಿಕ್ಕೆ ಈ ರೀತಿಯ ಒಂದು ಆಚರಣೆಯನ್ನು ಮಾಡಿ ಜನರಿಗೆ ಇದರ ಬಗ್ಗೆ ಪರಿಪೂರ್ಣ ಮಾಹಿತಿ ನೀಡುವಂಥ ಒಂದು ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಈ ದಂತವೈದ್ಯರ ದಿನಾಚರಣೆಯನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆಯಲ್ಲಿ ಇವತ್ತು ರಾಷ್ಟ್ರೀಯ ದಂತ ವೈದ್ಯರ ದಿನಾಚರಣೆ, ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ದಂತ ವೈದ್ಯಕೀಯ ಕ್ಷೇತ್ರ ಎನ್ನುವುದು ಹೇಗೆ ಕಾಲಕಾಲಕ್ಕೆ ಬದಲಾಗಿ ಈಗ ಬೆಳವಣಿಗೆ ಆಗುತ್ತಾ ಇದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ದಂತವೈದ್ಯ ಎನ್ನುವುದು ಬರೇ ನೋವು ಶಮನದಿಂದ, ಹಲ್ಲನ್ನು ತೆಗೆಯುವುದರಿಂದ ಹಿಡಿದು ಇದೀಗ ಸೌಂದರ್ಯವರ್ಧಕದ ಒಂದು ಅನಿವಾರ್ಯ ಭಾಗವಾಗಿ ಬರೋಗೆ ಬೆಳೆದಿದೆ. ಅಷ್ಟೊಂದು ತಂತ್ರಜ್ಞಾನ ಬೆಳೆದಿದೆ. ಇದೀಗ ಈ ದಂತವೈದ್ಯರ ದಿನಾಚರಣೆಯನ್ನು ಯಾವ ರೀತಿಯಲ್ಲಿ ಆಚರಿಸ್ತಾ ಇದ್ದೀರಿ? ನೋಡಿ, ದಂತವೈದ್ಯರ ದಿನವನ್ನು ನಾವು ಬಹಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಾದರೆ ನಾವು ದಂತ ಚಿಕಿತ್ಸಾ ಶಿಬಿರ ಇರ್ಬೋದು, ಅಥವಾ ದಂತ ಮಾಹಿತಿ ಶಿಬಿರ ಇರ್ಬೋದು, ಅಥವಾ ನಮ್ಮಲ್ಲಿ ದೊರೆಯುವಂಥ ಚಿಕಿತ್ಸೆಗಳು, ಹೊಸ ರೀತಿಯ ಚಿಕಿತ್ಸೆಗಳು, ಯಾವ್ಯಾವ ರೀತಿ ಚಿಕಿತ್ಸೆಗಳನ್ನು ದೊರೆಯುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳನ್ನು ನಾವು ಪಬ್ಲಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇರ್ಬೋದು, ಅಥವಾ ಬೇರೆ ಬೇರೆ ದೃಶ್ಯ ಮಾಧ್ಯಮಗಳ ಮುಖಾಂತರ ಇರ್ಬೋದು, ಅಥವಾ ಪ್ರಿಂಟ್ ಮೀಡಿಯಾಗಳ ಮುಖಾಂತರ ನಾವು ಜನರನ್ನು ತಲುಪಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಆ ಮೂಲಕ ಹೆಚ್ಚು ಹೆಚ್ಚು ಜನರನ್ನು ನಾವು ತಲುಪಿಸಿ ಯಾವ ಚಿಕಿತ್ಸೆಗಳು ಲಭ್ಯವಿದೆ, ಯಾವ ಸೌಂದರ್ಯವರ್ಧಕ ತಂತ್ರಜ್ಞಾನ ಲಭ್ಯವಿದೆ ಅಂಥೇಳಿ ಜನರಿಗೆ ನಾವು ತಲುಪಿದರೆ ಹೆಚ್ಚಿನ ಜನರು ತಮ್ಮ ಮುಖದ ಅಂದವನ್ನು ಹೆಚ್ಚಿಸಿ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಂತ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು, ದಂತ ರೋಗಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಪುಸ್ತಕಗಳನ್ನು ಮಾಡುವಂಥದ್ದು, ಪುಸ್ತಕಗಳನ್ನು ರಿಲೀಸ್ ಮಾಡುವಂಥದ್ದು, ಅಥವಾ ಬೇರೆ ಬೇರೆ ರೀತಿಯ ಚಿಕಿತ್ಸಾ ಶಿಬಿರಗಳು, ದಂತ ತಪಾಸಣಾ ಶಿಬಿರಗಳಿರ್ಬೋದು, ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ, ಮತ್ತು ದಂತ ಕಾಲೇಜುಗಳಲ್ಲಿ ಒಂದು ಜಾಗೃತಿ ಶಿಬಿರಗಳನ್ನು ಮಾಡುವಂಥದ್ದು, ಈ ರೀತಿ ಮಾಡುವುದರ ಮುಖಾಂತರ ಜನರಿಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೀಡಿ, ಮತ್ತು ಅಪನಂಬಿಕೆಗಳು, ತಪ್ಪು ಕಲ್ಪನೆಗಳು, ಯಾವ್ಯಾವ ಹೊಸ ರೀತಿಯ ಸಾಧನಗಳಿದೆ, ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾವ್ಯಾವ ಮುಖಾಂತರ ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ, ದಂತ ರೋಗಗಳ ಬಗ್ಗೆ ಮಾಹಿತಿ, ಅಥವಾ ದಂತ ಚೂರ್ಣಗಳ, ಟೂತ್ಪೇಸ್ಟ್ಗಳ ಬಗ್ಗೆ ಮಾಹಿತಿ, ಅಥವಾ ಟೂತ್ ಬ್ರಷ್ಗಳ ಬಗ್ಗೆ ಮಾಹಿತಿ,
ಮಾಹಿತಿ, ಮಕ್ಕಳಲ್ಲಿ ದಂತ ಸಂಬಂಧಿ ರೋಗಗಳು ಯಾವ್ಯಾವುದು ಬರ್ತದೆ, ಮಕ್ಕಳಿಗೆ ಯಾಕೆ ದಂತ ವೈದ್ಯರ ಬಳಿ ತೋರಿಸಿಕೊಳ್ಬೇಕು, ನೋವು ಬಂದಾಗ ಮಾತ್ರ ಹೋಗೋದಲ್ಲ, ಬೇರೆ ಯಾವ ಕಾರಣಕ್ಕೆ ನೀವು ನಿಗದಿತವಾಗಿ ನಿಯಮಿತವಾಗಿ ದಂತ ವೈದ್ಯರ ಬಳಿ ಹೋಗಬೇಕು, ಈ ಎಲ್ಲ ಮಾಹಿತಿಯನ್ನು ನಾವು ಜನರಿಗೆ ನಾವು ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕಳೆದ ವರ್ಷ ನನಗೆ ನೆನಪಿದ್ದ ಹಾಗೆ ಒಂದು ಜಾಥಾ ಕೂಡ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ರೀತಿಯ ನಾಟಕಗಳ ಮುಖಾಂತರ ಜನರಿಗೆ ಸಂದೇಶ ಕೊಡುವ ಕಾರ್ಯಕ್ರಮಗಳಾಗಿತ್ತು. ಬೀದಿ ನಾಟಕಗಳಿರ್ಬೋದು, ಜಾಥಾ ಇರ್ಬೋದು, ಈ ರೀತಿ ಮಾಡೋದ್ರಿಂದ ಜನರಿಗೆ ದಂತವೈದ್ಯರು ಏನೇನು ಮಾಡ್ತಾರೆ, ಅವರ ಯಾವ್ಯಾವ ಸೌಲಭ್ಯಗಳು ದೊರಕ್ತಾ ಇದೆ ಎನ್ನುವ ಮಾಹಿತಿ ಜನರಿಗೆ ಬಹಳ ಬೇಗ ತಿಳಿಯುತ್ತದೆ. ಕೆಲವೊಂದು ಚಿಕಿತ್ಸೆಗಳ ಬಗ್ಗೆ ಅರಿವೇ ಇರುವುದಿಲ್ಲ. ಈಗ ಲೇಸರ್ ಚಿಕಿತ್ಸೆ ಇರ್ಬೋದು ಅಥವಾ ಬೇರೆ ಬೇರೆ ಹೊಸ ರೀತಿಯ ಚಿಕಿತ್ಸೆಗಳು ನಮ್ಮ ಹತ್ರ ದಂತವೈದ್ಯರ ಬಳಿ ಸೌಲಭ್ಯ ಇದೆ. ಅದನ್ನು ಜನರಿಗೆ ನಾವು ತಲುಪಬೇಕಾದ್ರೆ ನಾವು ಈ ರೀತಿ ಆಚರಣೆಗಳ ಮುಖಾಂತರ ಜನರನ್ನು ತಲುಪಿಸಬೇಕಾಗತ್ತೆ. ಇನ್ನು ಮಕ್ಕಳ ಹಲ್ಲಿನ ಚಿಕಿತ್ಸೆ ಬಗ್ಗೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ರೀತಿಯ ಭಾವನೆ ಇದೆ. ಮಕ್ಕಳ ಹಲ್ಲು ಏನಿದ್ರೂ ಸಹ ಒಂದು ಬಿದ್ದು ಹೋಗುವಲ್ಲು, ಅದಕ್ಕೆ ಯಾಕೆ ಚಿಕಿತ್ಸೆ ಮಾಡೋದು, ಹೇಗಿದ್ದರೂ ಬಿದ್ದು ಹೋಗುವಲ್ಲು ಯಾಕೆ ಅಂಥೇಳಿ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಪರಿಪೂರ್ಣ ಬೆಳವಣಿಗೆ ಆಗಬೇಕಾದ್ರೆ ಮಕ್ಕಳ ಹಲ್ಲನ್ನು ಉಳಿಸಿಕೊಳ್ಳಲೇಬೇಕಾಗತ್ತೆ. ಮಗುವಿಗೆ ಆಹಾರವನ್ನು ಜೀರ್ಣ ಮಾಡಿಕೊಳ್ಳಲಿಕ್ಕೆ, ಮಗುವಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ, ಮಗು ಮಾತಾಡುವಾಗ ನಗುವಾಗ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ನೀಡಬೇಕಾದ್ರೆ ಸುಂದರವಾದ ಶುಭ್ರವಾದ ಹಲ್ಲು ಬೇಕಾಗತ್ತೆ. ಇಮ್ಯಾಜಿನ್, ಒಂದು ಸಣ್ಣ ಮಗುವಿಗೆ ಮುಂದ್ಗಡೆ 2 ಹಲ್ಲಿಲ್ಲ ಅಂದರೆ ಸ್ನೇಹಿತರಿಂದ ಗೇಲಿಗೊಳಗಾಗ್ತಾರೆ. ಮತ್ತು ಅವ್ರಿಗೆ ಪಬ್ಲಿಕ್ ಇಮೇಜ್ ಅಂತ ಏನು ಹೇಳ್ತೇವೆ, ಹೊರಗಡೆ ಬಂದು ಬೇರೆಯವ್ರ ಜೊತೆ ಸ್ನೇಹಿತರ ಜೊತೆ ಮಿಂಗಲ್ ಆಗಲಿಕ್ಕೆ ಕಷ್ಟ ಆಗ್ತದೆ. ಆಗ ತನ್ನಿಂತಾನೇ ಆ ಮಗು ತನ್ನನ್ನು ತಾನು ಐಸೋಲೇಟ್ ಮಾಡ್ಕೊಳ್ತದೆ, ಬೇರೆಯವ್ರ ಜೊತೆ ಮಿಂಗಲ್ ಆಗಲ್ಲ. ಆವಾಗ ಏನಾಗ್ತದೆ, ಆ ಮಗುವಿನ ಮಾನಸಿಕ ಡೆವಲಪ್ಮೆಂಟ್, ದೈಹಿಕ ಡೆವಲಪ್ಮೆಂಟ್ ಅದು ಕುಂಠಿತವಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಮಕ್ಕಳಿಗೂ ಸಹ ಹಾಲು ಅನಿವಾರ್ಯ. ಮಕ್ಕಳಿಗೂ ಸಹ ದಂತ ಚಿಕಿತ್ಸೆ ಅಗತ್ಯ ಇದೆ. ಮಕ್ಕಳನ್ನು ಸಹ ಪ್ರತಿ 6 ತಿಂಗಳಿಗೊಮ್ಮೆ, ಯಾವಾಗ 6 ತಿಂಗಳಿಗೆ ಹಲ್ಲು ಹುಟ್ಟುತ್ತದೋ 1 ವರ್ಷದಿಂದ ಹಿಡಿದು ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳನ್ನು ದಂತವೈದ್ಯರ ಬಳಿ ಕರ್ಕೊಂಡು ಹೋಗಬೇಕು. ದಂತವೈದ್ಯರ ಬಳಿ ಕರ್ಕೊಂಡು ಹೋದರೆ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್. ಈಗ ಮೊದಲೆಲ್ಲ ಹಲ್ಲು ನೋವು ಬಂದಾಗ ಹಲ್ಲು ಕೀಳಿಸೋದು ಮಾತ್ರ ಇತ್ತು. ಈಗ ಮಕ್ಕಳಲ್ಲಿ ಹಲ್ಲು ಹುಳುಕಾಗಬಾರ್ದಂತೆ ಫ್ಲೋರೈಡ್ ಅಪ್ಲಿಕೇಶನ್ ಅಂತ ಮಾಡ್ತೇವೆ. ಫ್ಲೋರೈಡನ್ನು ದ್ರಾವಣವನ್ನು ಹಲ್ಲಿಗೆ ಅಪ್ಲೈ ಮಾಡಿ ಹಲ್ಲು ಹುಳುಕಾಗದಂತೆ ತಡೆಯುವಂಥ ಕೆಲಸಗಳು. ಹಲ್ಲು ಅಗತ್ಯದ ಸಮಯಕ್ಕಿಂತ ಮೊದಲು ಬಿದ್ದು ಹೋದರೆ ಆ ಜಾಗ ಮುಚ್ಚಿ ಹೋಗದಂತೆ, ಅಗತ್ಯಕ್ಕಿಂತ ಮೊದಲೇ ಬಿದ್ದು ಹೋದರೆ ಆ ಜಾಗ ಹೊಸ ಹಲ್ಲು ಬರುವ ಮೊದಲೇ ಆ ಜಾಗ ಮುಚ್ಚಿಕೊಂಡು ಮತ್ತೆ ವಕ್ರದಂಥ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಸೊ ಅಂತಹ ಜಾಗವನ್ನು ನಾವು ಸ್ಪೇಸ್ ಮೇಂಟೈನರ್ ಹಾಕಿ ಆ ಜಾಗವನ್ನು ಉಳಿಸಿಕೊಳ್ಳುವ ವ್ಯವಸ್ಥೆ ಮಾಡಬೇಕಾಗತ್ತೆ. ಮತ್ತು ಮಕ್ಕಳಲ್ಲಿ ಯಾವುದಾದ್ರೂ ವಿಶೇಷವಾದ ಹ್ಯಾಬಿಟ್ಗಳಿದ್ದರೆ, ಮೂಗಿನಲ್ಲಿ ಉಸಿರಾಟ ಮಾಡೋದರ ಬದಲು ಬಾಯಿನಲ್ಲಿ ಉಸಿರಾಟ ಮಾಡೋದು, ಬೆರಳು ಚುಪ್ಪುವುದು ಅಥವಾ ಇನ್ನೇನಾದರೂ ಉಗುರು ಕಚ್ಚುವುದು, ಇನ್ನೇನಾದರೂ ಪ್ಯಾರಾಫಂಕ್ಷನಲ್ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ, ಅಂತಹ ಯಾವುದಾದರೂ ನಾಲಿಗೆ ಮುಂದೆ ತಳ್ಳುವುದು, ಇಂತಹ ದುರಭ್ಯಾಸಗಳಿದ್ದರೆ, ಬೆರಳು ಚುಪ್ಪುವುದು ಸಾಮಾನ್ಯವಾಗಿ 2 ರಿಂದ 3 ವರ್ಷ ಆಗುವಾಗ ಮಕ್ಕಳು ಕಡಿಮೆ ಮಾಡ್ತಾರೆ. ಅದು 4-5 ವರ್ಷದವರೆಗೆ ಮುಂದುವರೆದರೆ ಅದನ್ನು ಸಹ ನಾವು ಹೆತ್ತವರಿಗೆ, ತಾಯಂದಿರಿಗೆ ಮತ್ತು ಪೇರೆಂಟ್ಸ್ಗಳಿಗೆ ನಾವು ಇದರ ಮನವರಿಕೆ ಮಾಡಿಕೊಳ್ಳಬೇಕಾಗತ್ತೆ. ಸೊ ಈ ಎಲ್ಲ ವಿಚಾರವನ್ನು ನಾವು ಜನರಿಗೆ ತಲುಪಿಸಬೇಕಾಗತ್ತೆ. ಸಾಮಾನ್ಯವಾಗಿ ಜನರಿಗೆ ಅರಿಯುವುದಿಲ್ಲ. ಈ ಬೆರಳು ಚುಪ್ಪುವುದನ್ನು ದಂತವೈದ್ಯರು ಚಿಕಿತ್ಸೆಯ ಮುಖಾಂತರ ಅದನ್ನು ಕೌನ್ಸಿಲಿಂಗ್ ಮಾಡಿ ಅಥವಾ ಬೇರೆ ಬೇರೆ ಪ್ಯಾರಾಫಂಕ್ಷನಲ್ ಅಪ್ಲಯನ್ಸ್ ಮುಖಾಂತರ, ಸಾಧನಗಳ ಮುಖಾಂತರ ತಡೀಲಿಕ್ಕೆ ಸಾಧ್ಯ ಇದೆ ಅಂತ ಜನರಿಗೆ ಗೊತ್ತಿರೋದಿಲ್ಲ. ಈ ಎಲ್ಲ ವಿಚಾರಗಳನ್ನು ನಾವು ಜನರನ್ನು ತಲುಪಬೇಕಾದ್ರೆ ಈ ರೀತಿ ವಿಶೇಷವಾದ ದಿನಗಳಲ್ಲಿ ನಾವು ಜನರನ್ನು ತಲುಪುವ ವ್ಯವಸ್ಥೆಯನ್ನು ಮಾಡ್ತೇವೆ. ಜನರಿಗೆ ಏನೇನು ಸೌಲಭ್ಯಗಳಿದೆ, ಏನೇನು ಸಲಕರಣೆಗಳಿದೆ, ಅದರ ಮುಖಾಂತರ ಒಬ್ಬ ಮಗುವಿನ ಪರಿಪೂರ್ಣ ಬೆಳವಣಿಗೆಗೆ, ದೈಹಿಕವಿರ್ಬೋದು, ಮಾನಸಿಕ ಇರ್ಬೋದು ಮತ್ತು ಹಲ್ಲಿನ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಇದೆ. ಎಲ್ಲ ವಿಚಾರಗಳನ್ನು ನಾವು ಜನರನ್ನು ತಲುಪಬೇಕಾದ್ರೆ ಈ ರೀತಿಯ ಆಚರಣೆಗಳ ಮುಖಾಂತರ ಖಂಡಿತವಾಗಿಯೂ ಸಾಧ್ಯ ಇದೆ. ಅದಲ್ಲದೆ ನಾವು ಬಾಯಿನಲ್ಲಿ ಈಗ ಈ ಬರೀ ಹಲ್ಲು ನೋವು ಬಂದಾಗ ಮಾತ್ರ ದಂತವೈದ್ಯರ ಬಳಿ ಹೋಗುವುದಲ್ಲ, ನಿಯಮಿತವಾಗಿ ಇತ್ತೀಚೆಗೆ ನಾನು ಲ್ಯಾನ್ಸೆಟ್ ಜರ್ನಲ್, ಬ್ರಿಟಿಷ್ ಜರ್ನಲಲ್ಲಿ ನಾವು ತಿಳ್ಕೊಂಡ ವಿಚಾರ ಏನು ಅಂತ ಹೇಳಿದರೆ, ಬಾಯಿನಲ್ಲಿ ಒಸಡಿನ ರೋಗ ಜಾಸ್ತಿ ಇರುವವರಿಗೆ ಹೃದಯಾಘಾತ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಂಥೇಳಿ ಒಂದು ರಿಸರ್ಚ್ನಿಂದ ಗೊತ್ತಾಗಿದೆ. ಅದೇ ರೀತಿ ಅಲ್ಝೈಮರ್ಸ್ ರೋಗ, ಈ ಬಾಯಿನಲ್ಲಿ ಯಾರ ಬಾಯಿ ಸ್ವಚ್ಛವಾಗಿ ಇರುವುದಿಲ್ವೋ ಅವರಿಗೆ ಮುಂದೆ ದೊಡ್ಡವರಾದ ಮೇಲೆ ಇಳಿಪ್ರಾಯದಲ್ಲಿ ಅವರಿಗೆ ಅಲ್ಝೈಮರ್ಸ್ ರೋಗ ಬರುವ ಸಾಧ್ಯತೆ ಇದೆ ಅಂತ. ಅಲ್ಝೈಮರ್ಸ್ ಅಂದರೆ ಮರೆಗುಳಿತನ ರೋಗ. ಈ ರೋಗ ಇದರ ಇಂಪ್ಲಿಕೇಶನ್ ಏನು ಅಂದರೆ, ನಾವು ನಿಯಮಿತವಾಗಿ ನಮ್ಮ ರೋಗಿಗಳಿಗೆ ನೀವು ನಿರಂತರವಾಗಿ ಹಲ್ಲು ಶುಭ್ರತೆಯನ್ನು ಕಾಪಾಡಿಕೊಳ್ಬೇಕು. ಹಲ್ಲನ್ನು ಶುಚಿಗೊಳಿಸಿಕೊಂಡ್ರೆ ನಿಮ್ಮ ಒಸಡಿನ ಕಂಡೀಷನ್ ಚೆನ್ನಾಗಿರ್ತದೆ, ಪೆರಿಯೋಡಾಂಟಲ್ ಹೆಲ್ತ್ ಚೆನ್ನಾಗಿರ್ತದೆ. ಪೆರಿಯೋಡಾಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಮುಂದೆ ನಿಮಗೆ ಹೃದಯಾಘಾತ ಆಗೋ ಸಾಧ್ಯತೆ ಇದೆ ಅಂತೇಳಿ ಇದು ಸಂಶೋಧನೆಗಳಿಂದ ಸಾಬೀತಾಗಿದೆ. ಸೊ ನಿಮಗೆ ಮುಂದೆ ಹೃದಯಾಘಾತ ಆಗೋದು ಬೇಡ ಅಂತೇಳಿ ಆದರೆ, ಅಥವಾ ಮುಂದೆ ನಿಮಗೆ ಅಲ್ಝೈಮರ್ಸ್ ರೋಗ ಬರೋದು ಬೇಡ ಅಂತೇಳಿ ಆದರೆ
ನೀವು ಮಾಡಬೇಕಾದ ಕೆಲಸ ಇಷ್ಟೇ, ವೆರಿ ಸಿಂಪಲ್. ನೀವೇನೋ ದೊಡ್ಡ ಮೌಂಟ್ ಎವರೆಸ್ಟ್ ಹತ್ತಬೇಕು ಅಂತ ಏನಿಲ್ಲ. ನೇರವಾಗಿ ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ ಅವರು ಡೆಂಟಲ್ ಕ್ಲೀನಿಂಗ್ ಅಂತ ಏನು ಹೇಳ್ತೇವೆ, ಓರಲ್ ಪ್ರೊಫಲಾಕ್ಸಿಸ್ ಅಂತ ಹೇಳ್ತೇವೆ, ಅಥವಾ ಹಲ್ಲು ಶುಚಿಗೊಳಿಸುವಂಥ ಒಂದು ಕೆಲಸ. ಆ ರೀತಿ ಮಾಡೋದರಿಂದ ನಿಮ್ಮ ದಂತ ಆರೋಗ್ಯವನ್ನು, ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಮುಂದೆ ನಿಮಗೆ ಬರುವಂತಹ ದೊಡ್ಡ ದೊಡ್ಡ ರೋಗಗಳನ್ನು ನಾವು ತಡೀಲಿಕ್ಕೆ ಸಾಧ್ಯ ಇದೆ. ಈ ವಿಚಾರ ಎಲ್ಲ ಜನರಿಗೆ ಗೊತ್ತಿರುವುದಿಲ್ಲ. ಯಾರೋ ಎಲ್ಲೋ ಕಡೆ ದೊಡ್ಡ ಸಂಶೋಧನೆ ಮಾಡಿರ್ತಾರೆ, ರಿಸರ್ಚ್ ಮಾಡಿರ್ತಾರೆ, ಅದನ್ನು ಜನರಿಗೆ ತಲುಪಿಸುವಂಥ ಕೆಲಸ ನಾವು ದಂತ ವೈದ್ಯರು ಮಾಡಬೇಕು. ನಮ್ಮ ಬಳಿ ವೈದ್ಯರ ಬಳಿ ಒಬ್ಬ ರೋಗಿ ಬಂದಾಗ, ಹಲ್ಲು ನೋವು ಅಂತ ಬಂದಾಗ, ನಮಗೂ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಅವರಿಗೆ ನಾವು ಹೇಳಿಕೊಡ್ಬೇಕಾಗತ್ತೆ, ನೋಡಿ ನೀವು ಹಲ್ಲನ್ನು ಶುಚಿಗೊಳಿಸಬೇಕು, ನಿಮಗೆ ನೋವಿಲ್ಲದಿದ್ದರೂ ಈ ಥರ ಮಾಡಬೇಕು, ಮಾಡಿದರೆ ಮುಂದೆ ನಿಮಗೆ ಈ ಎಲ್ಲ ರೋಗಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತ. ಇದು ಒಬ್ಬ ಪರಿಪೂರ್ಣವಾದ ದಂತವೈದ್ಯ ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿ ಮಾಡೋದರಿಂದ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆ. ಇದನ್ನು ನಾವೆಲ್ಲ ಸೇರಿ ಇವತ್ತು ಮಾಡಬೇಕು. ಅದನ್ನು ಜನರಿಗೆ ತಲುಪುವ ಕಾರ್ಯವನ್ನು ಇಂತಹ ಆಚರಣೆಗಳ ಮುಖಾಂತರ ನಾವು ಮಾಡ್ತಾ ಇರುವಂಥದ್ದು. ದಂತ ಕ್ಷೇತ್ರದಲ್ಲಿ ನಿರಂತರವಾಗಿ ಬದಲಾವಣೆಗಳಾಗ್ತಾ ಇರ್ತವೆ, ಸಂಶೋಧನೆಗಳು ಆಗುತ್ತಾ ಇರ್ತವೆ. ಈ ಎಲ್ಲ ಸಂಶೋಧನೆಗಳು ಜನಗಳಿಗೆ ಮುಟ್ಟಬೇಕಿದ್ರೆ ಇಂತಹ ಮಾಹಿತಿ ಕಾರ್ಯಕ್ರಮಗಳು ಅಗತ್ಯ. ಹೌದು, ಖಂಡಿತವಾಗಿ ಸಹ. ಇಲ್ಲಾಂದರೆ ಸಾಮಾನ್ಯ ಜನರಿಗೆ ಏನು ದಂತವೈದ್ಯರು ಅಂತ ಒಂದು ಕಲ್ಪನೆ ಏನಂದರೆ, ಹಲ್ಲು ಶುಚಿಗೊಳಿಸುವಂಥದ್ದು, ಹಲ್ಲು ತುಂಬಿಸುವಂಥದ್ದು, ಹಲ್ಲು ಕೀಳುವಂಥದ್ದು, ರೂಟ್ ಕೆನಾಲು ಅಥವಾ ಬೇರೆ ಏನಾದ್ರು ಸಣ್ಣ ಪುಟ್ಟ ಸಿಮೆಂಟ್ ಹಾಕ್ತಾರೆ ಅಂತ ಹೇಳುವ. ಇನ್ನೂ 50% ಜನರಿಗೆ ದಂತವೈದ್ಯರು ಏನು ಮಾಡ್ತಾರೆ ಅನ್ನೋ ಒಂದು ಅದರ ಬಗ್ಗೆ ಪರಿಪೂರ್ಣ ಮಾಹಿತಿಯೇ ಇಲ್ಲ. ದಂತವೈದ್ಯರು ಏನೇನೋ ಮಾಡ್ಬೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಡಯಾಬಿಟಿಸ್ ಡಯಾಗ್ನೋಸ್ ಆಗೋದು ಡೆಂಟಲ್ ಕ್ಲಿನಿಕ್ನಲ್ಲಿ, ದಂತವೈದ್ಯರಲ್ಲಿ. ನಾವು ನಮ್ಮ ಬಳಿ ಬಂದಂಥ ಪ್ರತಿಯೊಬ್ಬ ರೋಗಿಗಳಿಗೂ ನಾವು ಕೇಳ್ತೇವೆ, ಯಾವುದೇ ಒಂದು ಪ್ರೊಸೀಜರ್ ಮಾಡುವ ಮೊದಲು ಚರಿತ್ರೆ, ಹಿಸ್ಟ್ರಿ ಕೇಳೋದು ಅಂತೇಳಿ. ನಿಮಗೆ ಶುಗರ್ ಇದೆಯಾ, ಡಯಾಬಿಟಿಸ್ ಇದೆಯಾ, ಮಧುಮೇಹ ಇದೆಯಾ ಅಂತ ಕೇಳ್ತೇವೆ. ನಿಮಗೆ BP ಇದೆಯಾ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ, ಪ್ರತಿಯೊಂದು ಪೇಷಂಟಿಗೆ ನಾವು ಕೇಳ್ತೇವೆ. ನಾವು ಆಮೇಲೆ ಬಾಯಿಯನ್ನು ಓಪನ್ ಮಾಡಿ ನೋಡಿದಾಗ ನಮಗೆ ಕೆಲವೊಂದು ಹಿಂಟುಗಳು ಗೊತ್ತಾಗ್ತದೆ. ಡಯಾಬಿಟಿಸ್ ಇರುವವರಲ್ಲಿ ಒಂದು ವಿಶೇಷವಾದಂಥ ಬಾಯಿ ಒಂದು ಸ್ಮೆಲ್ ಇರ್ತದೆ, ಮತ್ತು ಒಸಡುಗಳು ಗಟ್ಟಿಯಾಗಿರುವುದಿಲ್ಲ, ಹಲ್ಲು ಅಲುಗಾಡ್ತಾ ಇರ್ತದೆ. ಬಾಯಿ ತೆರೆದರೆ ನಾವು ಬ್ರಹ್ಮಾಂಡವನ್ನೇ ಕಾಣ್ತೇವೆ. ನಾವು ಬಾಯಿ ವಾಸನೆ, ಹಲ್ಲಿನ ಕಂಡೀಷನ್ನು, ಒಸಡುಗಳ ಕಂಡೀಷನ್ ನೋಡಿದಾಗ ನಾವು ರೋಗಿಗಳು ಹೇಳ್ತೇವೆ, ನಿನಗೆ ಅವರ ಫ್ಯಾಮಿಲಿಯ ಹಿಸ್ಟ್ರಿ ಯಾರಿಗಾದರೂ ಡಯಾಬಿಟಿಸ್ ಇದ್ದರೆ ನೀವು ಖಂಡಿತವಾಗಿ ಡಯಾಬಿಟಿಸ್ ಇರುವ ಸಾಧ್ಯತೆ ಇದೆ ಅಂದರೆ. ಬಹುತೇಕ ಹೆಚ್ಚಿನ 10ರಲ್ಲಿ 5 ಮಂದಿ ಈ ರೀತಿ ದಂತ ಚಿಕಿತ್ಸಾಲಯದಲ್ಲಿ ಡಯಾಬಿಟಿಸನ್ನು ಪತ್ತೆ ಹಚ್ಚಿದ ಹಲವಾರು ನಿದರ್ಶನಗಳಿದೆ. ಅದೇ ರೀತಿ ಹೈಪರ್ ಟೆನ್ಷನು ಅಷ್ಟೇ. ರೋಗಿಗಳಿಗೆ ಗೊತ್ತಿರೋದಿಲ್ಲ, ಇಲ್ಲ ಡಾಕ್ಟ್ರೆ ನನಗೇನು ತಲೆನೋವಿಲ್ಲ, ಏನಿಲ್ಲ, ಟೆನ್ಷನ್ ಇಲ್ಲ, ನನಗೆ BP ಇಲ್ಲ ಅಂತೇಳಿ. ನಾವು ಹಲ್ಲು ಕೀಳೋ ಮೊದಲು ಅವರ BP ಚೆಕ್ ಮಾಡಿದಾಗ ಅವರ BP ತುಂಬ ಜಾಸ್ತಿ ಇರ್ತದೆ. ಇದು ಒಬ್ಬ ದಂತವೈದ್ಯನಿಗಾಗಿ ನಮಗಿರುವಂಥ ಒಂದು ಸಾಮಾಜಿಕ ಹೊಣೆಗಾರಿಕೆ. ನಾವು ಪ್ರತಿಯೊಂದು ರೋಗಿಗೂ ಸಹ ಅವರು ಬರುವುದು ದಂತ ಚಿಕಿತ್ಸೆಗಾದರೂ ಸಹ ನಾವು ಅವರನ್ನು ಹಿಸ್ಟ್ರಿ ತೆಗೆದಾಗ, ಇದೆಲ್ಲವನ್ನು ನಾವು ಕೇಳಿದಾಗ ನಾವು ಅವರನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ರೋಗಗಳು ನಾವು ಏನು ಹೇಳ್ತೀವಿ, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಏನು ಹೇಳ್ತೀವಿ, ಡಯಾಬಿಟಿಸ್ ಇರುವುದು, ಹೈಪರ್ ಟೆನ್ಷನ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಇದೆಲ್ಲ ನಮ್ಮ ದೈನಂದಿನ ಆಟ ಓಟ ಮತ್ತು ನಮ್ಮ ದಿನದ ಏನೇನು ನಮ್ಮ ದಿನಚರಿಯ ಮೇಲೆ ಅವಲಂಬಿತವಾಗಿರ್ತದೆ ಇದೆಲ್ಲವೂ. ಹೌದು, ಇದರ ನಮ್ಮ ಜೀವನ ಪದ್ಧತಿಗಳ ಇದನ್ನು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಜೀವನ ಪದ್ಧತಿಯ ಮೇಲೆ ನಾವು ನಮ್ಮ ರೋಗಗಳನ್ನು ಆಹ್ವಾನಿಸಿಕೊಳ್ತೇವೆ. ನಾವು ರೋಗ ಅಂತ ಹೇಳುವುದಿಲ್ಲ, ಜೀವನ ಶೈಲಿಯ ಅವಾಂತರಗಳು ಅಂತ ಹೇಳ್ತೇವೆ. ಸೊ ಈ ಎಲ್ಲ ರೋಗಗಳ ಅವಾಂತರಗಳನ್ನು, ಜೀವನ ಶೈಲಿಯ ತೊಂದರೆಗಳನ್ನು ನಾವು ಚಿಕಿತ್ಸಾಲಯದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಕಾರಣಗಳಿಂದ ಸಮಾಜದಲ್ಲಿ ದಂತವೈದ್ಯರು ಅಂದರೆ ಬರೀ ಹಲ್ಲು ಕೀಳುವ ಡಾಕ್ಟರ್ ಅಲ್ಲ, ಅವರಿಗೂ ಸಹ ಒಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಅದನ್ನು ಅವರು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದಾರೆ. ಸೊ ನೀವು ದಂತವೈದ್ಯರು ಬರುವಾಗ ಒಂದು ಮುಖವಾಡ ಹಾಕ್ಕೊಂಡು ಅವರು ಬರೀ ಹಲ್ಲು ಕೀಳುವ ಡಾಕ್ಟ್ರು ಅಂತ ಹೇಳೋ ಒಂದು ಇದನ್ನು ಇಟ್ಕೊಂಡು ಬರಬೇಡಿ. ನಾವು ಸಹ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾವು ಅನಲೈಸ್ ಮಾಡಿ ನಿಮಗಿರುವ ತೊಂದರೆಗಳನ್ನು ನಾವು ಆರಂಭಿಕ ಹಂತದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಹಾಗೆ ಗುರುತಿಸಿದರೆ ಮುಂದೆ ಉಂಟಾಗುವಂಥ ತೊಂದರೆಗಳನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ್ನ ವಿಶೇಷ ಮಾತುಕತೆಯಲ್ಲಿ ಈ ವಾರ ನಾವು ರಾಷ್ಟ್ರೀಯ ದಂತ ವೈದ್ಯಕೀಯ ದಿನಾಚರಣೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ದಂತ ವೈದ್ಯಕೀಯ ಕ್ಷೇತ್ರ ಯಾವ ರೀತಿಯಲ್ಲಿ ಬದಲಾವಣೆಯಾಗಿ ಎಷ್ಟರ ಮಟ್ಟಿಗೆ ಬೆಳೆದಿದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಂತ ವೈದ್ಯರು ಅಂತ ಹೇಳಿದರೆ ಕೇವಲ ಹಲ್ಲು ಕೀಳುವ ಡಾಕ್ಟರ್ ಅಲ್ಲ, ಹಲ್ಲಿ ನೋವಿಗೆ ಮದ್ದು ಕೊಡುವವರಲ್ಲ, ಅಥವಾ ಯಾವುದೋ ರೂಟ್ ಕೆನಾಲ್ ಇನ್ನಿತರ ಚಿಕಿತ್ಸಾ ಪದ್ಧತಿಗಳಲ್ಲ. ಇದಕ್ಕಿಂತಲೂ ಹೆಚ್ಚಾಗಿ ದಂತ ವೈದ್ಯಕೀಯ ಕ್ಷೇತ್ರ ಬೆಳೆದಿದೆ. ನಿಮ್ಮ ಪ್ರಮುಖ ರೋಗ ಲಕ್ಷಣಗಳನ್ನು ದಂತವೈದ್ಯದಿಂದಲೇ ಪತ್ತೆ ಹಚ್ಚಬಹುದು ಎನ್ನುವಷ್ಟರ ಮಟ್ಟಿಗೆ ಬೆಳೆದಿದೆ ಎನ್ನುವ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಅವರು. ಡಾಕ್ಟರ್, ಈಗ ದಂತ ವೈದ್ಯರಿಗೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಹೇಳಿದ್ರಿ ನೀವು, ಏನೆಲ್ಲ ಹೊಣೆಗಾರಿಕೆ ಇದೆ ಈಗ? ನೋಡಿ, ದಂತ ವೈದ್ಯರಿಗೆ ಬಹಳಷ್ಟು ಸಾಮಾಜಿಕ ಹೊಣೆಗಾರಿಕೆ ಇದೆ. ನಾನು ಒಂದು ಉದಾಹರಣೆಗಳ ಮುಖಾಂತರ ಹೇಳ್ತೇನೆ. ಮೊನ್ನೆ ಒಂದು ಪೇಷಂಟ್ ನಮ್ಮ ಚಿಕಿತ್ಸಾಲಯಕ್ಕೆ ಬಂತು. ಬಾಯಿನಲ್ಲಿ ಒಂದು ಬಿಳಿಯಾದಂಥ ಮತ್ತು ಕೆಂಪಗಾಗಿರುವಂಥ ಒಂದು ಹುಣ್ಣಿತ್ತು, ಪ್ಯಾಚ್ ಇತ್ತು.
ಅದನ್ನು ನೋಡಿದಾಗ ನಾನು ಅವ್ರು ಬಂದಿದ್ದು ಹಲ್ಲು ನೋವಿಗೆ, ನಾನು ಬರೀ ಅವರಿಗೆ ಹಲ್ಲು ನೋವನ್ನು ನೋಡಿ ನಿಮಗೆ ಹಲ್ಲು ಕೀಳಬೇಕು ಅಂತ ಹೇಳಿ ನಾನು ಕಳಿಸ್ಬೋದಿತ್ತು. ಆದರೆ ಅವರು ಗುಟ್ಕಾ ತಿಂತಾಯಿದ್ರು, ಅವರು ಪಾನ್ ಪರಾಗ್ ತಿಂತಾಯಿದ್ರು. ನಾನು ನೋಡಿದೆ, ನಿಮಗೆ ಹಲ್ಲು ನೋವು ಬಂದರೆ ಹಲ್ಲು ಕಿತ್ತು ಸರಿಪಡಿಸ್ಬೋದು, ಆದರೆ ನಿಮ್ಮ ಬಾಯಿನಲ್ಲಿರುವಂಥ ಈ ಕಪ್ಪು ಇದು ಕೆಂಪು ಮಚ್ಚೆ ಏನಿದೆ ಅಥವಾ ಬಿಳಿ ಪ್ಯಾಚ್ ಏನಿದೆ ಅಥವಾ ಹುಣ್ಣಾಗಿದೆ ಅದರಿಂದ ನಿಮಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇದೆ. ನಾವು ರೋಗಿಗಳನ್ನು ಹೆದರಿಸುವುದಲ್ಲ, ರೋಗಿಗಳನ್ನು ಎಜುಕೇಟ್ ಮಾಡೋದು, ಅವರಿಗೆ ಮಾಹಿತಿ ನೀಡೋದು, ಅವರಿಗೆ ಒಂದು ರೀತಿಯ ಒಂದು ಎಜುಕೇಟ್ ಮಾಡಿ ನಿಮಗೆ ಈ ರೀತಿ ಮಾಡೋದರಿಂದ ಮುಂದೆ ತೊಂದರೆ ಆಗಲಿಕ್ಕಿದೆ. ಈ ರೀತಿಯ ಗುಟ್ಕಾಗಳು ಅಥವಾ ಪಾನ್ ಪರಾಗ್ನಂತಹ ವಸ್ತುಗಳನ್ನು ತಿನ್ನುವುದರಿಂದ ಬಾಯಲ್ಲಿ ಹುಣ್ಣಾಗಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿಕೊಳ್ಬೇಕು. ಯಾಕೆಂದರೆ ಹಲ್ಲು ಕೀಳುವ ಕೆಲಸ ಎಲ್ಲ ದಂತವೈದ್ಯರು ಮಾಡ್ತಾರೆ. ಹಾಗೆ ಮಾಡಿದರೆ ನಾವು ಬರೀ ದಂತವೈದ್ಯರಾಗಿ ಉಳಿತೇವೆ. ನಮ್ಮ ಸಾಮಾಜಿಕ ಹೊಣೆಗಾರಿಕೆ ಏನು, ಹಲ್ಲು ಕೀಳುವುದರ ಜೊತೆಗೆ ಆ ರೋಗಿಯನ್ನು ನಾವು ಒಂದು 10 ನಿಮಿಷ ಅವರನ್ನು ಕೂರಿಸ್ಕೊಂಡು ಗುಟ್ಕಾ ತಿನ್ನೋದರಿಂದ ಇಂತಿಷ್ಟು ಜನರಿಗೆ ಕ್ಯಾನ್ಸರ್ ಬಂದಿದೆ, ಗುಟ್ಕಾ ತಿನ್ನುವುದರಿಂದಲೇ ಕ್ಯಾನ್ಸರ್ ಬರ್ತದೆ, 10 ಗುಟ್ಕಾ ತಿನ್ನುವವರಲ್ಲಿ 9 ಮಂದಿಗೆ ಕ್ಯಾನ್ಸರ್ ಬರ್ತದೆ. ಸೊ ಇದನ್ನು ನೀವು ಈ ಚಟವನ್ನು ಬಿಡಬೇಕು, ಈ ಚಟ ನಿಮಗೆ ಮುಂದೆ ಚಟ್ಟ ಹತ್ತಿಸ್ತದೆ ಎಂದು ಅವರಿಗೆ ನಾವು ಮನವರಿಕೆ ಮಾಡುವ ಕೆಲಸವನ್ನು ಮಾಡಬೇಕು. ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ. ಇದನ್ನು ನಾವು ಮಾಡಬೇಕಾಗತ್ತೆ. ಒಬ್ಬ ವ್ಯಕ್ತಿ ಧೂಮಪಾನ ಮಾಡ್ತಾ ಇದ್ದರೆ ನಾವು ಹಿಸ್ಟ್ರಿ ತಗೊಳ್ಳೋಕೆ ಹೇಳ್ತೇವೆ, ನೀವು ಆಲ್ಕೋಹಾಲ್ ತಗೊಳ್ತೀರಾ, ಧೂಮಪಾನ ಮಾಡ್ತೀರಾ, ಗುಟ್ಕಾ ತಿಂತೀರಾ ಅಂಥೇಳಿ. ಅವನು ಧೂಮಪಾನ ಮಾಡ್ತಾ ಇದ್ದರೆ ಅವರಿಗೆ ಹೇಳಬೇಕು, ನೋಡಿ ಧೂಮಪಾನ ಮಾಡೋದ್ರಿಂದ ನಿಮಗೆ ಬಾಯಲ್ಲಿ ಕ್ಯಾನ್ಸರ್ ಆಗ್ತದೆ, ಲಂಗ್ ಕ್ಯಾನ್ಸರ್ ಆಗ್ತದೆ. ಆಲ್ಕೋಹಾಲ್ ತಗೊಳ್ತಿದ್ರೆ ನಿಮಗೆ ತೊಂದರೆಗಳು, ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿದೆ, ಲಿವರ್ ಪ್ರಾಬ್ಲಮ್ ಆಗ್ತದೆ, ಕಿಡ್ನಿ ಪ್ರಾಬ್ಲಮ್ ಆಗ್ತದೆ. ಇದೆಲ್ಲವನ್ನು ನಾವು ಅವರಿಗೆ ಬಿಡಿಸಿ ಹೇಳಬೇಕಾಗತ್ತೆ. ನಾವು ವೈದ್ಯರು ಹೇಳಿದಾಗ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ರೋಗಿಗಳಿಗೆ ನಾವು ಅವ್ರನ್ನ ಒಪ್ಪಿಕೊಳ್ತಾರೆ, ನಮ್ಮ ಮಾತನ್ನು ಒಪ್ಪಿಕೊಳ್ತಾರೆ. ಅವರಿಗೆ ಮನವರಿಕೆ ಆಗಬೇಕು. ಅವರಿಗೆ ಮನವರಿಕೆ ಆಗುವ ನಿಟ್ಟಿನಲ್ಲಿ ನಾವು ಅಷ್ಟೊಂದು ಅಪ್ಯಾಯಮಾನವಾಗಿ ಅವರನ್ನು ಕೂರಿಸ್ಕೊಂಡು ನಾವು ಒಂದು ಉಭಯ ಕುಶಲೋಪರಿ ಥರ ಅಥವಾ ಆಪ್ತ ಸಮಾಲೋಚನೆ ಥರ ಮಾಡಬೇಕಾಗತ್ತೆ. ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ. 10ರಲ್ಲಿ 8 ಮಂದಿಗೆ ಜಾಗೃತ ಆದರೂ ನಿಮ್ಮ ಕೆಲಸ ಸಾರ್ಥಕ. 10ರಲ್ಲಿ ಒಬ್ಬನಾದರೂ ಸಾಕು. ಈಗ 10 ಗುಟ್ಕಾ ತಿನ್ನೋರು ಬಂದರೆ ಅದರಲ್ಲಿ ಒಬ್ಬನನ್ನು ನಾವು ಚಟ ಬಿಡಿಸಿದರೆ ಅವನಿಗೆ 100 ವರ್ಷ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪುಣ್ಯ ನಮಗೆ ಬರ್ತದೆ. ಅದನ್ನು ನಾವು ಮಾಡಬೇಕಾಗತ್ತೆ. ಬರೀ ಇಲ್ಲದಿದ್ದರೆ ನಾವು 10ರಲ್ಲಿ 11ನೇ ದಂತವೈದ್ಯರಾಗಿ ಸಮಾಜದಲ್ಲಿ ಬದುಕಿದರೆ ಏನು ಪ್ರಯೋಜನ ಇಲ್ಲ. ಹಿಂದಿನ ಕಾಲದಲ್ಲಿ ದಂತವೈದ್ಯರು ಇರಲಿಲ್ಲ. ಈಗ ಬೀದಿಗೆ 4 ಜನ ದಂತವೈದ್ಯರಿದ್ದಾರೆ. ನಾವು ದಂತವೈದ್ಯರು ನಾವು ಯಾವಾಗ ಒಂದು ಎಕ್ಸ್ಟ್ರಾರ್ಡಿನರಿ ದಂತವೈದ್ಯರು ಅಥವಾ ನಮ್ಮ ಯಾವ ಕ್ಷೇತ್ರದಲ್ಲಿ ನಾವು ಇದಾಗಬೇಕೋ ಇಂತಹ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸಬೇಕಾದ ಅನಿವಾರ್ಯತೆ ಇದೆ. ಎಲ್ಲ ದಂತವೈದ್ಯರು ಮಾಡ್ತಾ ಇದ್ದಾರೆ. 100ಕ್ಕೆ 99 ದಂತವೈದ್ಯರು ಎಲ್ಲವನ್ನು. ಅದು ಮಾತ್ರ ಅಲ್ಲ, ಈಗ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇದ್ದರೆ ಬಾಯಿನಲ್ಲಿ ಇದು ಒಸಡಿನಲ್ಲಿ ರಕ್ತ ಬರ್ತಾ ಇದ್ದರೆ ಅವನು 20 ವರ್ಷಗಳಿಂದ ಆಲ್ಕೋಹಾಲ್ ತಗೊಳ್ತಾ ಇದ್ದಾರೆ ಅಂದರೆ ಅವನಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಲೆಕ್ಕ. ಅದನ್ನು ನಾವು ಹೇಳ್ತೇವೆ, ನೋಡಿ ನೀವು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ನಿಮಗೆ ಲಿವರ್ ಪ್ರಾಬ್ಲಮ್ ಇದೆ, ಆ ಕಾರಣದಿಂದ ನಿಮಗೆ ಬಾಯಲ್ಲಿ ಹಲ್ಲು ಕಿತ್ತ ಮೇಲೆ ರಕ್ತ ಕಟ್ಟುವುದಿಲ್ಲ, ನೀವು ಅದನ್ನು ಬಿಡಬೇಕಾಗತ್ತೆ. ಹೀಗೆ ಬೇರೆ ಬೇರೆ ರೀತಿ. ಈಗ ಮೊನ್ನೆ ಒಂದು ಸಣ್ಣ ಮಗು ಬಂದಿತ್ತು, ಒಸಡಿನಲ್ಲಿ ಫುಲ್ಲು ರಕ್ತ, 10 ವರ್ಷದ ಹುಡುಗಿ, ಒಸಡಿನಲ್ಲಿ ರಕ್ತ, ಬಳಬಳನೆ ರಕ್ತ ಬರ್ತಾ ಇದೆ. ನೋಡಿದ ಕೂಡಲೇ ನಾವು ಅವ್ರು ಯಾಕೆ 3-4 ಜನ ವೈದ್ಯರ ಬಳಿ ಹೋದ ನಂತರ ನಮ್ಮ ಹತ್ರ ಬಂದಾಗ ನಾವು ಅವರು ಹೊಸಡಲ್ಲಿ ರಕ್ತ ಬರ್ತಾ ಇದೆ ಅಂತ ದಂತವೈದ್ಯರ ಬಳಿ ಬಂದರು. ಆಮೇಲೆ ಎಲ್ಲ ವಿಚಾರವನ್ನು ರಕ್ತ ಪರೀಕ್ಷೆ ಮಾಡಿ ಅದನ್ನು ವಿಚಾರ ಮಾಡಿ ನೋಡಿದಾಗ ಅವರಿಗೆ ಬ್ಲಡ್ ಕ್ಯಾನ್ಸರ್ ಆಗಿರೋ ಸಾಧ್ಯತೆಯೂ ಇದೆ, ಅಥವಾ ಒಂದು ವೈರಾಣು ಸೋಂಕು ಬಂದಿತ್ತು ಅವರಿಗೆ, ಅಕ್ಯೂಟ್ ಹರ್ಪಿಟಿಕ್ ಜಿಂಜೈವಲ್ ಸ್ಟೊಮಟೈಟಿಸ್ ಅಂತ, ಅತಿ ವಿರಳವಾದ ಕಾಯಿಲೆ. ಬಟ್ ನಾವು ಅದನ್ನು ನೋಡಿ ಅವ್ರನ್ನ ತಕ್ಷಣವೇ ನಾವು ಮಕ್ಕಳ ತಜ್ಞರಿಗೆ, ಹೆಮಟೋ ಆಂಕಾಲಜಿಸ್ಟಿಗೆ ನಾವು ರೆಫರ್ ಮಾಡಿದ ಕಾರಣ ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಾವು ನಿಭಾಯಿಸಿದ್ದೇವೆ. ಅವರು 2-3 ದಿವಸದಲ್ಲಿ ಆ ಮಗು ಹುಷಾರಾಯಿತು. ಹೀಗೆ ರೋಗಿಗಳಿಗೆ ಏನು ಸಮಸ್ಯೆ ಇದೆ, ದಂತ ಸಮಸ್ಯೆಗೂ ಬಂದರೂ ಸಹ ಬೇರೆ ಏನಾದರೂ, ಬಾಯಿ ಅನ್ನೋದು ಬ್ರಹ್ಮಾಂಡ, ಅದು ಹಲವಾರು ಪ್ರಾಬ್ಲಮ್ಗಳಿಂದ, ತೊಂದರೆಗಳಿಂದ ಬಾಯಿಯಲ್ಲಿ ಹಲವಾರು ರೋಗಗಳು. ಅವನಿಗೆ ವೈಟಮಿನ್ ಡೆಫಿಷಿಯನ್ಸಿ ಇದ್ದರೆ ಬಾಯಿನಲ್ಲಿ ಗೊತ್ತಾಗ್ತದೆ, ಅಥವಾ ಲಿವರ್ ಪ್ರಾಬ್ಲಮ್ ಇದ್ದರೆ ಬಾಯಿನಲ್ಲಿ ಗೊತ್ತಾಗ್ತದೆ, ಡೆಂಗು ಫೀವರ್ ಇದ್ದರೆ ಹೊಸನಲ್ಲಿ ರಕ್ತ ಬರೋ ಸಾಧ್ಯತೆ ಇದೆ, ವೈರಲ್ ಇನ್ಫೆಕ್ಷನ್ ಇದ್ದರೆ ಬಾಯಿನಲ್ಲಿ ಹುಣ್ಣಾಗೋ ಸಾಧ್ಯತೆ ಇದೆ, ಏಡ್ಸ್ ಬಂದಿದ್ದರೆ ಬಾಯಿನಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ, ಅಥವಾ ಗುಟ್ಕಾ ತಿನ್ನುತ್ತಿದ್ದರೆ ಬಾಯಿನಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ, ವಿಪರೀತವಾದ ಬಾಯಿ ಉರಿ ಇದೆ, ಬಾಯಿ ತೆರಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಹಲ್ಲಿನ ಜೊತೆಗೆ ಹಲ್ಲಿನ ಸುತ್ತ ಇರುವಂತಹ ಏನು ಒಸಡು ಇರ್ಬೋದು, ನಾಲಿಗೆ ಇರ್ಬೋದು, ಅಂಗಳ ಇರ್ಬೋದು, ಎಲ್ಲವನ್ನು ನಾವು ನೋಡಬೇಕಾಗತ್ತೆ. ತೆರೆದ ಕಣ್ಣುಗಳಿಂದ ನಾವು ನೋಡಬೇಕು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವಾಟ್ ಮೈಂಡ್ ನೋಸ್ ಓನ್ಲಿ ಐಸ್ ಕ್ಯಾನ್ ಸಿ ಅಂತೇಳಿ. ಏನು ಮೆದುಳಿಗೆ ಗೊತ್ತಿರ್ತದೆ ಅದು ಮಾತ್ರ ಕಣ್ಣಿಗೆ ಕಾಣ್ತದೆ ಅಂತೇಳಿ. ನಾವು ಇದರೆಲ್ಲ ವಿಚಾರಗಳನ್ನು ನಾವು ಅನಲೈಸ್ ಮಾಡಿದರೆ, ಬಾಯಿ ತೆರೆದಾಗ ನಮಗೆ ಬರೀ ಹಲ್ಲನ್ನು ನೋಡುವುದನ್ನು ಬಿಟ್ಟು ಇದೆಲ್ಲವನ್ನು ನೋಡಿದರೆ ಖಂಡಿತವಾಗಿ ಸಹ ನಾವು ಆ ರೋಗಿಗೆ ಮುಂದೆ ಬರುವಂಥ ಭಾಳಷ್ಟು ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಆ ಮೂಲಕ ನಾವು ದಂತವೈದ್ಯರು ನಮ್ಮ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿಭಾಯಿಸಿದರೆ ಖಂಡಿತವಾಗಿ ಸಹ ಒಂದು
ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಎಲ್ಲ ದಂತವೈದ್ಯರು ಮಾಡ್ತಾರೆ ಅಂತ ಹೇಳೋ ಒಂದು ಭರವಸೆ ನನಗಿದೆ. ಯಾಕೆಂದರೆ ದಂತವೈದ್ಯರು ಅಂದರೆ ಬರೀ ಹಲ್ಲನ್ನು ಮಾತ್ರ ಓದೋದಲ್ಲ, ನಾವು ಬಾಡಿ ಫಿಸಿಯಾಲಜಿನ ಓದ್ತೇವೆ, ಎಲ್ಲ ವಿಚಾರಗಳನ್ನು ನೋಡ್ತೇವೆ, ಕಲಿತೇವೆ. ಆ ಕಲಿತ ಒಂದು ವಿಷಯವನ್ನು ನಾವು ರೋಗಿಗಳ ಮೇಲೆ ನೋಡಿದಾಗ ಅದನ್ನು ನಾವು ಮಾಡಬೇಕಾದಂಥ ಒಂದು ಕಾಲಘಟ್ಟದಲ್ಲಿ, ಯಾಕೆಂದರೆ ಈಗ ದಿನಕ್ಕೊಂದರಂತೆ, ಈಗ ನಿನ್ನೆ ಕೊರೋನಾ ಇದೆ, ಮೊನ್ನೆ ಎಬೋಲಾ ಇತ್ತು, ಆ ಹಿಂದೆ ಮರ್ಸ್ ಇತ್ತು, ಅದರ ಹಿಂದೆ ಸಾರ್ಸ್ ಇತ್ತು, ದಿನಕ್ಕೊಂದರಂತೆ ಹೊಸ ಹೊಸ ರೋಗಗಳು ಬರ್ತಾ ಇದೆ. ಹೊಸ ಹೊಸ ರೋಗಗಳು ಬಂದ ಹಾಗೆ ನಾವು ಸಹ ನಮ್ಮನ್ನು ಅಪ್ಡೇಟ್ ಮಾಡಿಕೊಳ್ಬೇಕಾಗತ್ತೆ, ಹೊಸ ಹೊಸ ರೋಗಗಳ ಬಗ್ಗೆ ಕಲಿಬೇಕಾಗತ್ತೆ. ಎಲ್ಲ ವಿಚಾರಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದರೆ ಖಂಡಿತವಾಗಿಯೂ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇರ್ತದೆ. ಹೊಸ ಹೊಸ ರೋಗಗಳು ಜಗತ್ತಿಗೆ ಸವಾಲಾಗಿ ಕಾಡುವಂತಹ ಸಂದರ್ಭ. ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ದಂತ ಮತ್ತು ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯ. ಈ ನಿಟ್ಟಿನಲ್ಲಿ ದಂತವೈದ್ಯಕೀಯ ದಿನಾಚರಣೆ, ಈ ಮಾಹಿತಿ ಎಲ್ಲರಿಗೂ ಅತಿ ಅಗತ್ಯ. ಹಾಗಿದ್ರೆ ಈ ದಂತವೈದ್ಯಕೀಯ ದಿನಾಚರಣೆಯಲ್ಲಿ ನಿಮ್ಮ ಸಂದೇಶ ಏನು ಜನರಿಗೆ? ನೋಡಿ, ದಂತವೈದ್ಯರು ಅಂದರೆ ಒಂದು ಸಮಾಜದ ಒಂದು ಅನಿವಾರ್ಯ ಅಂಗ. ನೀವು ನೋವು ಬಂದಾಗ ಮಾತ್ರ ದಂತವೈದ್ಯರು ಹೋಗುವ ಒಂದು ಹವ್ಯಾಸವನ್ನು ನೀವು ಬಿಡಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಆದರೆ ವ್ಯವಸ್ಥೆ ಇರಲಿಲ್ಲ. ಈಗ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ದಂತ ಚಿಕಿತ್ಸಾಲಯ ಇರ್ತದೆ. ನಾನು ಹೇಳೋದಿಷ್ಟೇ, ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ, ನಿಮಗೆ ನೋವು ಬರದಿದ್ದರೂ ಹೋಗಿ, ನೀವು ನಿಮ್ಮ ಬಾಯಿ ತೆರೆದು ಅವರಿಗೆ ತೋರಿಸಿದಾಗ ಖಂಡಿತವಾಗಿ ಅವರು ನೋಡ್ತಾರೆ. ಸುಮ್ಮನೆ ಯಾರು ಸಹ ನಿಮಗೆ ಕ್ಯಾವಿಟಿ ಇದೆ ಅಂತೇಳಿ ಯಾರೂ ಫಿಲ್ಲಿಂಗ್ ಮಾಡೋದಿಲ್ಲ. ದಂತವೈದ್ಯರು ದುಬಾರಿ ಅಂತ ಹೇಳುವ ಒಂದು ಭಾವನೆಯೂ ಜನರಲ್ಲಿದೆ. ನಿಮಗೆ ಈ ರೀತಿ ಮಾಡೋದ್ರಿಂದ ಸುಮ್ಮನೆ ಯಾಕೆ ಹಲ್ಲಿನ ಡಾಕ್ಟರ್ ಹತ್ರ ಹೋಗಬೇಕು, ನನಗೆ ನೋವಿಲ್ಲ, ಎಂಕದಾಲ ಕುಳಿಬೇನೆ ಇಜ್ಜಿ, ನೀವು ನೋವಿದ್ದಾಗ ಹೋಗುವುದಲ್ಲ. ನಿಮ್ಮ ಬಾಯಿ ತೆರೆದು ತೋರಿಸಿದಾಗ ನಿಮಗೆ ಹಲ್ಲು ಸಂಬಂಧ ತೊಂದರೆಗಳಲ್ಲದೆ ಬೇರೆ ಎಲ್ಲ ತೊಂದರೆಗಳು ಬಾಯಿನಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ದಂತವೈದ್ಯರ ಬಳಿ ಹೋಗಿ, 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಆದರೂ ಅಟ್ಲೀಸ್ಟ್ ನಿಮ್ಮ ಹಲ್ಲನ್ನು ಶುಚಿಗೊಳಿಸಿ. ಈಗ ತಾನೇ ಹೇಳಿದೆ, ನಿಮ್ಮ ಹಲ್ಲಿನ ಸ್ವಚ್ಛತೆ, ಹಲ್ಲಿನ ಸುತ್ತ ಒಸಡಿನ ಸ್ವಚ್ಛತೆ ಕಾಪಾಡಿಕೊಳ್ಳಿಲ್ಲ ಅಂದರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ 50% ಜಾಸ್ತಿ ಆಗ್ತದೆ. ನಿಮ್ಮ ಪೆರಿಡಾಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಿಮಗೆ ಅಲ್ಝೈಮರ್ಸ್ ರೋಗ ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಸಂಶೋಧನೆಗಳಿಂದ ತಿಳಿದಿದೆ. ಸೊ 6 ತಿಂಗಳಿಗೆ ಅಥವಾ ವರ್ಷಕ್ಕೊಮ್ಮೆ ದಂತವೈದ್ಯರ ಬಳಿ ಹೋಗಿ ಹಲ್ಲನ್ನು ಶುಚಿಗೊಳಿಸಬೇಕಾಗತ್ತೆ. ಇದನ್ನು ನೀವು ಖಂಡಿತವಾಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಮಾಡುವುದರಿಂದ ಖಂಡಿತವಾಗಿಯೂ ಸಹ ನಿಮಗೆ ಮುಂದೆ ಬರುವ ತೊಂದರೆಗಳನ್ನು ನೀವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ದಿನಕ್ಕೆ 2 ಬಾರಿ ನೀವು ಹಲ್ಲು ಉಜ್ಜಬೇಕಾಗತ್ತೆ. ಡೆಂಟಲ್ ಫ್ಲಾಸ್ ಅಂತ ಏನಿದೆ, ದಂತದಾರ ಅಂತ ಹೇಳ್ತೇವೆ, ಅದನ್ನು ಸಹ ನೀವು ನಿಯಮಿತವಾಗಿ ಬಳಸಬೇಕಾಗತ್ತೆ. ಆ ಮೂಲಕ ಹಲ್ಲಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಮತ್ತು ಮೌತ್ ವಾಶ್ಗಳು, ಕಮರ್ಷಿಯಲಿ ಭಾಳಷ್ಟು ಮೌತ್ ವಾಶ್ಗಳು ನಿಮಗೆ ದೊರಕ್ತಾ ಇದೆ, ಅದನ್ನು ರಾತ್ರಿ ಹೊತ್ತು ನೀವು ಬಳಸ್ಬೋದು. ಆ್ಯಂಟಿಸೆಪ್ಟಿಕ್ ಮೌತ್ ವಾಶ್ ಬಳಸೋದ್ರಿಂದ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಮತ್ತು ಟೂತ್ ಬ್ರಷ್ ನೀವು ಆಯ್ಕೆ ಮಾಡುವಾಗ ನೀವು ಅದು ಉಚಿತವಾಗಿ ಸಿಕ್ಕಿದೆ, 1ಕ್ಕೆ 2 ಫ್ರೀ ಸಿಕ್ಕಿದೆ ಅಂತೇಳಿ ಆ ರೀತಿಯ ಬಳಕೆಯನ್ನು ಮಾಡೋದನ್ನು ನಿಲ್ಲಿಸಬೇಕಾಗತ್ತೆ. ನೀವು ನಿಮ್ಮ ವೈದ್ಯರ ಬಳಿ 6 ತಿಂಗಳಿಗೆ ಹೋದಾಗ ನಿಮಗೇನೇ ಹಲ್ಲುಜ್ಜುವ ಬಗ್ಗೆ ಮಾಹಿತಿ, ಟೂತ್ ಪೇಸ್ಟನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಟೂತ್ ಬ್ರಷನ್ನು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಮಕ್ಕಳಿಗೆ ಯಾವ ರೀತಿಯ ಟೂತ್ ಬ್ರಷ್ ಇದೆ, ದೊಡ್ಡವರಿಗೆ ಯಾವ ರೀತಿ ಟೂತ್ ಬ್ರಷ್ ಇದೆ, ಹಾರ್ಡ್ ಯಾವಾಗ ಯೂಸ್ ಮಾಡಬೇಕು, ಸಾಫ್ಟ್ ಬ್ರಷ್ ಯಾವಾಗ ಯೂಸ್ ಮಾಡಬೇಕು, ಟೂತ್ಪೇಸ್ಟ್ಗಳಲ್ಲಿ ಹಲವಾರು ಟೂತ್ಪೇಸ್ಟ್ಗಳಿದೆ, ಮೆಡಿಕೇಟೆಡ್ ಟೂತ್ಪೇಸ್ಟ್ ಯಾವಾಗ ಯೂಸ್ ಮಾಡಬೇಕು, ಮಕ್ಕಳಿಗೆ ಬೇರೆಯೇ ಆದಂಥ ಟೂತ್ಪೇಸ್ಟ್ ಇದೆ. ಈ ಎಲ್ಲ ಮಾಹಿತಿಯನ್ನು ದಂತವೈದ್ಯರು ನಿಮಗೆ ನೀಡ್ತಾರೆ. ಕೇವಲ ನೋವಿರುವಾಗ ಮಾತ್ರ ದಂತವೈದ್ಯರ ಬಳಿ ಹೋಗುವುದನ್ನು ಬಿಟ್ಟು ಪ್ರತಿ 6 ತಿಂಗಳಿಗೊಮ್ಮೆ ನಿಯಮಿತವಾಗಿ ನಿಮ್ಮ ದಂತವೈದ್ಯರ ಬಳಿ ಹೋಗಿ, ಆವಾಗ ನಿಮಗೆಲ್ಲ ಮಾಹಿತಿಯನ್ನು ದಂತವೈದ್ಯರು ನೀಡ್ತಾರೆ. ಸೊ ನಾವು ದಂತವೈದ್ಯರು ಅಂದರೆ ನೋವು ಶಮನ ಮಾಡುವ ವೈದ್ಯರಲ್ಲದೆ ಸೌಂದರ್ಯವರ್ಧಕ ಚಿಕಿತ್ಸೆಯನ್ನು ನಾವು ನೀಡ್ತೇವೆ. ಸೊ ನಿಮ್ಮ ಸೌಂದರ್ಯವನ್ನು, ಬಾಯಿಯ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ, ನಿಮ್ಮ ಸ್ಮೈಲನ್ನು ನಾವು ಇನ್ನಷ್ಟು ಪರಿಪೂರ್ಣ ಮಾಡಲಿಕ್ಕೆ ನಾವೆಲ್ಲ ದಂತವೈದ್ಯರು ಎಲ್ಲ ಹೊಸ ಹೊಸ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೇವೆ. ನಿಮ್ಮ ದಂತವೈದ್ಯರ ಸೇವೆಯನ್ನು ಸಮರ್ಪಕವಾಗಿ ಬೆಳೆಸಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಬಾಯಿಯ ದೇಹದ ಸೌಂದರ್ಯ ಹೆಚ್ಚಾಗಿ ನಿಮ್ಮ ಆತ್ಮವಿಶ್ವಾಸ ಜಾಸ್ತಿಯಾಗಿ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವೆಲ್ಲ ಸೇರಿ ಕಟ್ಟೋಣ ಅಂತ ಹೇಳಿ ಈ ದಂತವೈದ್ಯರ ದಿನದಂದು ನಾನು ಎಲ್ಲರಿಗೂ ಒಂದು ರೀತಿ. ಆತ್ಮೀಯ ವೀಕ್ಷಕ ಬಾಂಧವರೇ, ದಂತವೈದ್ಯಕೀಯ ದಿನಾಚರಣೆ ಅಂತ ಹೇಳಿದರೆ ಅದು ಕೇವಲ ಹಲ್ಲು ನೋವಿಗೆ ಸಂಬಂಧಪಟ್ಟದ್ದಲ್ಲ, ಅದು ಈಗ ಭಾಳಷ್ಟು ಬೆಳೆದಿದೆ. ನಿಮ್ಮ ಆ ನಗುವಿನ ಮೂಲಕವಾಗಿ ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸಬಹುದು, ಮುಖದ ಸೌಂದರ್ಯವನ್ನು ಹೆಚ್ಚಿಸಬಹುದು. ಅಂತಹ ಒಂದು ಉಪಯೋಗವನ್ನು ದಂತವೈದ್ಯರ ಮೂಲಕವಾಗಿ ನಿರಂತರವಾಗಿ ಅವರ ಸೇವೆಯನ್ನು ಪಡೆದುಕೊಳ್ಳುವುದರ ಮೂಲಕ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ಒಂದು ಒಳ್ಳೆಯ ಮಾಹಿತಿಯನ್ನು ಈ ದಿನಾಚರಣೆಯ ಸಂದರ್ಭದಲ್ಲಿ ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅವರಿಗೆ ಈ ರಾಷ್ಟ್ರೀಯ ದಂತವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟರ್. ಧನ್ಯವಾದಗಳು.